ನಮಸ್ಕಾರ. ಈಸಿ ತುಳು ಚಾನಲ್ಗೆ ಸ್ವಾಗತ. ಕಳೆದ ಪಾಠದಲ್ಲಿ ನಾವು ತುಳುವಿನಲ್ಲಿ ಉಪಸರ್ಗಾವ್ಯಯಗಳನ್ನು ಕಲಿತೆವು. ಇವತ್ತು ತುಳುವಿನಲ್ಲಿ ಸಮುಚ್ಚಾವ್ಯಯಗಳನ್ನು ಕಲಿಯುವ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿರಿ. ಸಮುಚ್ಚಾವ್ಯಯಗಳು ವಾಕ್ಯದ ಎರಡು ಭಾಗಗಳನ್ನು ಜೋಡಿಸುವ ಪದಗಳಾಗಿವೆ. ತುಳುವಿನಲ್ಲಿ ಬಳಸುವ ಕೆಲವು ಸಮುಚ್ಚಾವ್ಯಯಗಳು: ಬೊಕ್ಕ ಅಂದರೆ ಮತ್ತು, ಲಾ ಅಂದರೆ ಕನ್ನಡದಲ್ಲಿ ಊ ಅಥವಾ ಕೂಡ ಅಥವಾ ಸಹ, ಆಂಡ ಆದರೆ, ಆಂಡಲ ಆದರೂ, ಅತ್ತಡ ಅಥವಾ ಅತ್ತಾಂಡ ಅಲ್ಲದಿದ್ದರೆ ಅಥವಾ, ಇಜ್ಜಿಡ ಅಥವಾ ಇಜ್ಜಾಂಡ ಇಲ್ಲದಿದ್ದರೆ ಅಥವಾ, ದಾಯಪಂಡ ಏಕೆಂದರೆ, ಐಕ್ ಅಥವಾ ಐಕಾದ್ ಅಥವಾ ಐಕಾತ್ರ, ಅದಕ್ಕೆ ಅಥವಾ ಅದಕ್ಕಾಗಿ ಅಥವಾ ಅದಕ್ಕೋಸ್ಕರ, ಐಡ್ದಾತ್ರ ಅಥವಾ ಐಡ್ದಾವರ, ಅದರಿಂದಾಗಿ ಅಥವಾ ಆದ್ದರಿಂದ, ಅಂಚಾದ್ ಹಾಗಾಗಿ, ಅಂಚ ಅಥವಾ ಇಂಚ ಹಾಗೆ ಅಥವಾ ಹೀಗೆ, ಅಪಂಡ ಹಾಗಿದ್ದರೆ, ಒಂಜೆ ಇಜ್ಜಿಡ ಒಂದೋ ಇಲ್ಲ, ಒಂಜೆ ಅತ್ತಡ ಒಂದೋ ಅಥವಾ, ಲಾ ಇರ್ವೆರ್ಲ ಅಥವಾ ರಡ್ಡಲ, ಊ ಇಬ್ಬರು ಅಥವಾ ಎರಡು, ಲಾ ಅತ್ ಊವಲ್ಲ, ಲಾ ಇಜ್ಜಿ ಊ ಇಲ್ಲ, ಮಾತ್ರ ಅತ್ ಲಾ ಮಾತ್ರವಲ್ಲ ಕೂಡ, ಮಾತ್ರ ಅತ್ತಂದೆ ಲಾ ಮಾತ್ರ ಅಲ್ಲದೆ ಊ ಅಥವಾ ಕೂಡ. ಸರಿ, ಈಗ ಈ ಸಮುಚ್ಚಾವ್ಯಯಗಳನ್ನು ಉಪಯೋಗಿಸಿ ಉದಾಹರಣೆ ವಾಕ್ಯಗಳನ್ನು ನೋಡುವ. ಪೆತ್ತ ಬೊಕ್ಕ ಪಿಲಿ, ಹಸು ಮತ್ತು ಹುಲಿ. ಪೆತ್ತ ಬೊಕ್ಕ ಪಿಲಿ, ಪೇಂಟೆಗೆ ಪೋದು ಅರಿ ಬೊಕ್ಕ ಸಕ್ಕರೆ ಕನಲ. ಪೇಟೆಗೆ ಹೋಗಿ ಅಕ್ಕಿ ಮತ್ತು ಸಕ್ಕರೆ ತಕೊಂಡು ಬಾ. ಪೇಂಟೆಗೆ ಪೋದು ಅರಿ ಬೊಕ್ಕ ಸಕ್ಕರೆ ಕನಲ. ಮಾತನಾಡುವ ತುಳುವಿನಲ್ಲಿ ಬೊಕ್ಕ ಎಂಬ ಪದಕ್ಕಿಂತ ಲಾವನ್ನು ಹೆಚ್ಚಾಗಿ ಉಪಯೋಗಿಸಲಾಗುತ್ತದೆ. ಈಲ ಯಾಲ್ಲ, ನೀನು ಮತ್ತು ನಾನು ಅಥವಾ ನೀನು ನಾನು. ಈಲ ಯಾಲ್ಲ. ಪೆತ್ತಲ ಪಿಲಿಲ, ಹಸು ಮತ್ತು ಹುಲಿ ಅಥವಾ ಹಸುವು ಹುಲಿಯು. ಪೆತ್ತಲ ಪಿಲಿಲ. ಅಪ್ಪೆಲ ಮಗಲ್ಲ ಬತ್ತೆರ್, ತಾಯಿ ಮತ್ತು ಮಗಳು ಬಂದರು. ಅಪ್ಪೆಲ ಮಗಲ್ಲ ಬತ್ತೆರ್, ತಾಯಿ ಮತ್ತು ಮಗಳು ಬಂದರು. ಒಂದು ವಾಕ್ಯದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳಿಗೆ ಲಾವನ್ನು ಸೇರಿಸಿದಾಗ ಅದು ಮತ್ತು ಎಂಬ ಅರ್ಥವನ್ನು ನೀಡುತ್ತದೆ. ಒಂದು ವಾಕ್ಯದಲ್ಲಿ ಕೇವಲ ಒಂದು ಪದಕ್ಕೆ ಲಾವನ್ನು ಸೇರಿಸಿದಾಗ ಅದು ಸಹ ಅಥವಾ ಕೂಡ ಎಂಬ ಅರ್ಥವನ್ನು ನೀಡುತ್ತದೆ. ಆಯ್ಲಾ ಬತ್ತೆ, ಅವನು ಕೂಡ ಬಂದನು ಅಥವಾ ಅವನೂ ಬಂದನು. ಯಾನ್ ಕುಡ್ಲಗ್ ಪೋವಂದುಲ್ಲೆ, ಈಲ ಬರ್ಪನ. ನಾನು ಮಂಗಳೂರಿಗೆ ಹೋಗುತ್ತಿದ್ದೇನೆ, ನೀನು ಬರುತ್ತೀಯ. ಯಾನ್ ಕುಡ್ಲಗ್ ಪೋವಂದುಲ್ಲೆ, ಈಲ ಬರ್ಪನ. ಆರ್ಲ ಏನನ್ನೆತ್ತಿಜೇರ್, ಅವರು ಕೂಡ ನನ್ನನ್ನು ಕರೆಯಲಿಲ್ಲ. ಆರ್ಲ ಏನನ್ಲೆತ್ತಿಜೇರ್. ವನಸ್ ಎಡ್ಡೆತ್ತಂಡ್, ಆಂಡ ಎಂಕ್ ಇಷ್ಟ ಆಯ್ಜಿ. ಊಟ ಚೆನ್ನಾಗಿತ್ತು ಆದರೆ ನನಗೆ ಇಷ್ಟವಾಗಲಿಲ್ಲ. ವನಸ್ ಎಡ್ಡೆತ್ತಂಡ್, ಆಂಡ ಎಂಕ್ ಇಷ್ಟ ಆಯ್ಜಿ. ಅಕ್ಕುಲು ಎಡ್ಡೆ ಗೊಬ್ಬೆಯೇರ್, ಆಂಡಲ ಗೆಂದರೆ ಆಯ್ಜಿ. ಅವರು ಚೆನ್ನಾಗಿ ಆಡಿದರು ಆದರೂ ಗೆಲ್ಲಲು ಸಾಧ್ಯವಾಗಲಿಲ್ಲ. ಅಕ್ಕುಲು ಎಡ್ಡೆ ಗೊಬ್ಬೆಯೇರ್, ಆಂಡಲ ಗೆಂದರೆ ಆಯ್ಜಿ. ಚಹಾ ಅತ್ತಡ ಕಾಫಿ, ಚಹಾ ಅಥವಾ ಕಾಫಿ. ಚಹಾ ಅತ್ತಡ ಕಾಫಿ. ಪೇರ್ ಇಜಾಂಡ ನೀರು, ಹಾಲು ಅಥವಾ ನೀರು. ಪೇರ್ ಇಜಾಂಡ ನೀರು. ಎಲ್ಲ ಅತ್ತಂಡ ಎಲ್ಲಂಜಿ ಬರ್ಪೆ, ನಾಳೆ ಅಥವಾ ನಾಳಿದ್ದು ಬರುತ್ತೇನೆ. ಎಲ್ಲ ಅತ್ತಾಂಡ ಎಲ್ಲಂಜಿ ಬರ್ಪೆ. ಆಯೆ ಇನಿ ಶಾಲೆಗೆ ಪೋತಿಜೆ, ದಾಯಪಂಡ ಆಯಿಗೆ ಹುಷಾರಿಜ್ಜಿ. ಅವನು ಇಂದು ಶಾಲೆಗೆ ಹೋಗಿಲ್ಲ ಏಕೆಂದರೆ ಅವನಿಗೆ ಹುಷಾರಿಲ್ಲ. ಆಯೆ ಇನಿ ಶಾಲೆಗೆ ಪೋತಿಜೆ, ದಾಯಪಂಡ ಆಯಿಗೆ ಹುಷಾರಿಜ್ಜಿ. ಎಂಕ್ ಬಚದಿತ್ತಂಡ ಐಕ್ ಯಾನ್ ಇಲ್ಲಡೆ ಪೋಯೆ. ನನಗೆ ಸುಸ್ತಾಗಿತ್ತು ಅದಕ್ಕೆ ನಾನು ಮನೆಗೆ ಹೋದೆ. ಎಂಕ್ ಬಚದಿತ್ತಂಡ್ ಐಕ್ ಯಾನ್ ಇಲ್ಲಡೆ ಪೋಯೆ.
ಯಾನು ಗೆಂದುವೆ ಅಂಚಾದು ಈ ಸೋಪುವ. ನಾನು ಗೆಲ್ಲುತ್ತೇನೆ ಹಾಗಾಗಿ ನೀನು ಸೋಲುತ್ತೀಯ. ಯಾನು ಗೆಂದುವೆ ಅಂಚಾದು ಈ ಸೋಪುವ. ಇಂಕ್ ಹುಷಾರಿತ್ತಿಜಿ ಐರ್ದಾತ್ರ ಬರ್ರೆ ಆಯ್ಜಿ. ನನಗೆ ಹುಷಾರಿರಲಿಲ್ಲ, ಆದ್ದರಿಂದ ನನಗೆ ಬರಲಿಕ್ಕೆ ಆಗಲಿಲ್ಲ. ಎಂಕ್ ಹುಷಾರಿತ್ತಿಜಿ ಐರ್ದಾತ್ರ ಬರ್ರೆ ಆಯ್ಜಿ. ಆಯೆ ಪರೀಕ್ಷೆಗೆ ಓದುದಿತ್ತಿಜೆ ಅಂಚ ಫೇಲ್ ಆಯೆ. ಅವನು ಪರೀಕ್ಷೆಗೆ ಓದಿರಲಿಲ್ಲ, ಹಾಗೆ ಫೇಲ್ ಆದ. ಆಯೆ ಪರೀಕ್ಷೆಗೆ ಓದುದಿತ್ತಿಜೆ ಅಂಚ ಫೇಲ್ ಆಯೆ. ಈ ಬರೊಂದಿಜ್ಜನ ಅಪಂಡ ಯಾನ್ಲ ಪೋಪುಜೆ. ನೀನು ಬರುತ್ತಿಲ್ಲವಾ, ಹಾಗಿದ್ದರೆ ನಾನೂ ಹೋಗುವುದಿಲ್ಲ. ಈ ಬರೊಂದಿಜ್ಜನ ಅಪಂಡ ಯಾನ್ಲ ಪೋಪುಜೆ. ಕಾಪಿ ಇಜ್ಜ ಅಪಂಡ ಚಹಾ ಆವು. ಕಾಪಿ ಇಲ್ವಾ, ಹಾಗಾದರೆ ಚಹಾ ಆಗಬಹುದು. ಕಾಪಿ ಇಜ್ಜ ಅಪಂಡ ಚಹಾ ಆವು. ಒಂಜೆ ಯಾನ್ ಬರ್ಪೆ ಜನ ಮೆಗ್ಗಿಯನ್ ಕಡಪಡುವೆ. ಒಂದೋ ನಾನು ಬರುತ್ತೇನೆ, ಇಲ್ಲದಿದ್ದರೆ ನನ್ನ ತಮ್ಮನನ್ನು ಕಳುಹಿಸುತ್ತೇನೆ. ಒಂಜೆ ಯಾನ್ ಬರ್ಪೆ ಇಜಾಂಡ ಮೆಗ್ಗಿಯನ್ ಕಡಪಡುವೆ. ಒಂಜೆ ಮೂಲು ಕುಲ್ಲೋ ಅತ್ತಟ ಎನ್ನೊಟ್ಟಿಗೆ ಬಲ. ಒಂದೋ ಇಲ್ಲಿರುವ ಅಥವಾ ನನ್ನ ಜೊತೆ ಬಾ. ಒಂಜೆ ಮೂಲು ಕುಲ್ಲು ಅತ್ತಟ ಎನ್ನೊಟ್ಟು ಬಲ. ಅಪ್ಪೆಲ ಮಗಲ್ಲ ಇರ್ವೆರ್ಲ ಬತ್ತೇರ್. ತಾಯಿ ಮತ್ತು ಮಗಳು ಇಬ್ಬರೂ ಬಂದರು. ಅಪ್ಪೆಲ ಮಗಲ್ಲ ಇರ್ವೆರ್ಲ ಬತ್ತೇರ್. ನಾಯಿಲ ಪುಚ್ಚೆಲ ರಡ್ಡಲ ಬಲ್ತ. ನಾಯಿ ಮತ್ತು ಬಿಕ್ಕು ಎರಡೂ ಓಡಿ ಹೋದವು. ನಾಯಿಲ ಪುಚ್ಚೆಲ ರಡ್ಡಲ ಬಲ್ತ. ಈಲ ಪಂಡಿಜ ನಿನ್ನ ದೋಸ್ತಿಲ ಪಂಡಿಜೆ. ನೀನು ಹೇಳಲಿಲ್ಲ, ನಿನ್ನ ಸ್ನೇಹಿತನೂ ಹೇಳಲಿಲ್ಲ. ಈಲ ಪಂಡಿಜ ನಿನ್ನ ದೋಸ್ತಿಲ ಪಂಡಿಜೆ. ಅವು ಮೂಲ್ಲ ಇಜ್ಜಿ ಅವಲ್ಲ ಇಜ್ಜಿ. ಅದು ಇಲ್ಲಿಯೂ ಇಲ್ಲ ಅಲ್ಲಿಯೂ ಇಲ್ಲ. ಅವು ಮೂಲ್ಲ ಇಜ್ಜಿ ಅವಲ್ಲ ಇಜ್ಜಿ. ಅವು ನಾಯಿಲ ಅತ್ತು ಕುದುಕೆಲ ಅತ್ತು. ಅದು ನಾಯಿಯೂ ಅಲ್ಲ ನರಿಯೂ ಅಲ್ಲ. ಅವು ನಾಯಿಲ ಅತ್ತು ಕುದುಕೆಲ ಅತ್ತು. ಪೀಟರ್ ಮಾತ್ರ ಅತ್ತ ಜಾನ್ಲ ಬೈದೆ. ಪೀಟರ್ ಮಾತ್ರವಲ್ಲ, ಜಾನ್ ಕೂಡ ಬಂದಿದ್ದಾನೆ. ಪೀಟರ್ ಮಾತ್ರ ಅತ್ತು ಜಾನ್ಲ ಬೈದೆ. ಈ ಊರು ನಿರ್ಮಲ ಮಾತ್ರ ಅತ್ತಂದೆ ಶೋಕುಲ ಉಂಟು. ಈ ಊರು ಸ್ವಚ್ಛ ಮಾತ್ರವಲ್ಲದೆ ಚಂದವೂ ಇದೆ. ಈ ಊರು ನಿರ್ಮಲ ಮಾತ್ರ ಅತ್ತಂದೆ ಶೋಕುಲ ಉಂಟು. ಸರಿ, ಇವತ್ತಿಗೆ ಇಷ್ಟು ಸಾಕು. ಮುಂದಿನ ಪಾಠದಲ್ಲಿ ತುಳುವಿನಲ್ಲಿ ಪರಿಪೂರ್ಣ ಭವಿಷ್ಯತ್ ಕಾಲವನ್ನು ಕಲಿಯುವ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.